ಶಾಸಕರ ಅನುದಾನದಲ್ಲಿ ನಿರ್ಮಿಸಿದ ಬಂಟ್ವಾಳ ಪುರಸಭಾ ವ್ಯಾಪ್ತಿಯ ಬಿಮೂಡ ಗ್ರಾಮದ ಸಂಚಯಗಿರಿ 4ನೇ ಮುಖ್ಯ ಕಾಂಕ್ರೀಟ್ ರಸ್ತೆಯನ್ನ ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿಗುತ್ತು ಉದ್ಘಾಟಿಸಿದರು. ಬಳಿಕ ಸಂಚಯಗಿರಿ ನಾಗರಿಕ ಕ್ರಿಯಾ ಸಮಿತಿ ವತಿಯಿಂದ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರದಲ್ಲಿ ನಡೆದಂತಹ ಸಭಾ ಕಾರ್ಯಕ್ರಮದಲ್ಲಿ ಶಾಸಕ ರಾಜೇಶ್ ನಾಯ್ಕ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ ಎಂಬ ಉದ್ದೇಶದಿಂದ ಈ ಭಾಗದ ನಿವಾಸಿಗಳಿಗೆ ಬಟ್ಟೆ ಕೈಚೀಲ ನೀಡಿದರು. ಇದೇ ಸಂದರ್ಭ ಮಾತನಾಡಿದ ಅವರು, ಸ್ವಚ್ಛ ಭಾರತ ಪರಿಕಲ್ಪನೆಗೆ ಈ ಕಾರ್ಯಕ್ರಮ ಸಾಥ್ ನೀಡಿದೆ. ಪ್ರತಿ ವಾರ್ಡ್ನಲ್ಲೂ ಇಂತಹ ಕಾರ್ಯಕ್ರಮಗಳ ಮೂಲಕ ಜಾಗೃತಿಯಾಗಬೇಕಾಗಿದೆ. ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಿ ಇತರರಿಗೆ ಮಾದರಿಯಾದ ಈ ಬಡಾವಣೆಯ ಮೂಲಕ ಇನ್ನಷ್ಟು ಉತ್ತಮ ಕಾರ್ಯಗಳು ನಡೆಯಲಿ ಅಂತ ಹೇಳಿದರು. ಈ ಸಂದರ್ಭ ಪುರಸಭಾ ಸದಸ್ಯರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ರಾಜಕೀಯಕ್ಕೆ ಬರುವ ಮಕ್ಕಳು ಬಹಳಷ್ಟು ಇದನ್ನು ಈ ಸಮಯ ಪ್ರಜ್ಞೆಯನ್ನು ಪಾಲಿಸಲಿಕ್ಕೆ ಬಹಳಷ್ಟು ಒತ್ತುಕೊಳ್ಳುವುದು. ಈಗ ಪ್ರಾರಂಭದಲ್ಲಿ ಸಮಯ ಪ್ರಥಮ ಕಾರ್ಯಕ್ರಮವು ಯಾವುದು ನಂದು ಟೈಮಲ್ಲಿ ಸ್ಟಾರ್ಟ್ ಆಗ್ತದೆ. ಅದು ಏನ್ ಮಾಡುದು, ಜನರ ಕೆಲಸ ಒತ್ತಡಗಳಿರ್ತದೆ. ಈಗ ನಾವಲ್ಲಿ ಕನ್ಯಾರ ಕನಪಡಿಗೆ ಹೋದಾಗ ಪ್ರೋಗ್ರಾಮ್ ಒಂದು ಫಿಕ್ಸ್ ಆಗಿರ್ತದೆ, ಮತ್ತು ಪಕ್ಕದ ಮನೆಗೆ ಹೋಗಿ ಅಲ್ಲಿ ಒಂದು ಇದು ಪ್ರಾಬ್ಲಮ್ ಆಗಿದೆ, ಇದೊಂದು ಜನರು ಹೇಳ್ಕೊಂಡು ಹೋಗುವಾಗ ಜನರ ಕಷ್ಟಗಳಿಗೆ ಕೆಲವೊಮ್ಮೆ ಅನಿವಾರ್ಯತೆಯಿಂದ ನಾವು ಸ್ಪಂದನೆ ಮಾಡುವಾಗ ಮತ್ತೆ ಪ್ರೋಗ್ರಾಮ್ಗಳು ಸ್ವಲ್ಪ ಲೇಟ್ ಆಗಿ ಹೋಗ್ತದೆ. ಅದಕ್ಕೆ ತಮ್ಮಲ್ಲೆಲ್ಲ